ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಆಟಿಡೊಂಜಿ ದಿನ ಅಂತ ತುಳುನಾಡಿನಲ್ಲಿ ಎಲ್ಲ ಕಡೆಗಳಲ್ಲೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿರ್ತಾರೆ. ಅದನ್ನೇ ನಾನಿವತ್ತು ಸಣ್ಣದಾಗಿ ಮನೆಯಲ್ಲೇ ಮಾಡಿಕೊಂಡಿದ್ದೇನೆ. ಅದರ ವಿಡಿಯೋವನ್ನು ಹೇಗೆ ಅಂತ ಅಂದರೆ ನಾನು ಯಾವ ರೀತಿಯೆಲ್ಲ ಮಾಡಿದ್ದೇನೆ ಅಂತ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಿದ್ದೇನೆ. ಅದನ್ನು ಹೇಗೆ ಅಂತ ಒಮ್ಮೆ ನೋಡಿಕೊಂಡು ಬರುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ನೋಡಿ, ನಾನೆಲ್ಲ ಮೆಣಸು ಮತ್ತು ಮಸಾಲೆಗಳನ್ನು ಮೊದಲೇ ಹುರಿದಿಟ್ಕೊಂಡಿದ್ದೇನೆ. ಯಾಕಂದರೆ ತುಂಬ ಬಗೆಯ ಪದಾರ್ಥ ಮಾಡಲಿಕ್ಕಿರೋದ್ರಿಂದ ಪದೇ ಪದೇ ನನಗೆ ಹುರಿಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ನಾನು ಹುರಿದು ಮತ್ತು ತೆಂಗಿನಕಾಯಿಯನ್ನು ತುರಿದೆಲ್ಲ ಇಟ್ಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪವೇ ಸೇರಿಸಿಕೊಂಡು ಬೇಗನೆ ಮಾಡಿಕೊಳ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ, ಎಲ್ಲವನ್ನು ನಾನು ಸ್ವಲ್ಪ ಇದು 3 ಬಗೆಯ ಪದಾರ್ಥಕ್ಕೆ ನಾನು ಹುರಿದಿಟ್ಟದ್ದು. ಈಗ ಮೊದಲಿಗೆ ಇಲ್ಲಿ ನಾನು 7-8 ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಇದು ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿಕೊಳ್ಳುವ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಹಾಗೆ ಒಂದು 2-3 ಎಸಳು ಬೆಳ್ಳುಳ್ಳಿ. ಇಲ್ಲಿ ನೋಡಿ, ಸಣ್ಣ ಕಪ್ಪಷ್ಟು 2 ಕಪ್ಪಷ್ಟು ನಾನು ತೆಂಗಿನಕಾಯಿಯ ತುರಿಯನ್ನು ಕೂಡ ತಗೊಂಡಿದ್ದೇನೆ. ನಂತರ ಒಂದು ಲಿಂಬೆಹಣ್ಣಿನಷ್ಟು ಗಾತ್ರದ ಹುಣಸೆ ಹುಳಿ. ಇದು ಯಾಕಂದರೆ ನಾವು ಚೇಟ್ಲದ ಪದಾರ್ಥ ಮಾಡಿರೋದ್ರಿಂದ ಅದಕ್ಕೆ ಸ್ವಲ್ಪ ತುರಿಸ್ತದೆ. ಹಾಗೆ ನೋಡಿ, ಇಲ್ಲಿ ನಾನು ಹೆಸರು ಕಾಳನ್ನು ಕೂಡ ತಗೊಂಡಿದ್ದೇನೆ. ಚೇಟ್ಲವನ್ನು ಈ ರೀತಿಯಾಗಿ ಕಟ್ಟಿ ತಗೊಂಡಿದ್ದೇನೆ. ಹಲಸಿನ ಹಣ್ಣಿನ ಬೀಜ. ನಂತರ ನೋಡಿ, ಹಲಸಿನ ಹಣ್ಣನ್ನು ಇದು ಗೂಂಜಿ ಅಂತ ಹೇಳ್ತಾರೆ, ಇದನ್ನು ಉಪ್ಪು ನೀರಲ್ಲಿ ಹಾಕಿಡ್ತೇವೆ. ಅದನ್ನು ಕೂಡ ಸರಿಯಾಗಿ ಅದರ ನೀರು ತೆಗೆದು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ನಮ್ಮ ಪದಾರ್ಥದ ರುಚಿ ಜಾಸ್ತಿ ಆಗ್ತದೆ ಈ ರೀತಿಯೆಲ್ಲ ಕೆಲವೊಂದು ಇದನ್ನು ಹಾಕಿರೋದ್ರಿಂದ. ಎಲ್ಲವನ್ನು ಮಿಕ್ಸ್ ಮಾಡಿ ಚೇಟ್ಲದೊಂದು ಪದಾರ್ಥ ಮಾಡುವ ನೋಡಿ. ಹಾಗೆ ಇಲ್ಲಿ ನಾನು ತಗತೆ ಸೊಪ್ಪು ಅಂದರೆ ತೊಜಂಕ್ ಅಂತ ಹೇಳ್ತೇವೆ ಅದು, ಮತ್ತು ಹಲಸಿನ ಹಣ್ಣಿನ ಬೀಜ, ನಂತರ ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಇದು ಕೂಡ ಭಾರಿ ಒಳ್ಳೆಯದಾಗ್ತದೆ ರುಚಿ. ನಮ್ಮ ಇದು ಸಾಂಪ್ರದಾಯಿಕ ಪಲ್ಯ ನೋಡಿ. ಇದನ್ನೇ ಒಟ್ಟಿಗೆ ಬೇಯಲಿಕ್ಕೆ ಇಡ್ತಿದ್ದೇನೆ. ಈಗ ಅರಶಿನ ಮತ್ತು ಉಪ್ಪು ಹಾಕಿ ಎರಡನ್ನು ಕೂಡ ಒಟ್ಟಿಗೆ ಬೇಯಲಿಕ್ಕೆ ಇಡ್ತಿದ್ದೇನೆ. ಯಾಕಂದರೆ ಟೈಮ್ ಕೂಡ ನಮಗಿಲ್ಲ, ಎಲ್ಲ ಪದಾರ್ಥ ಆಗಬೇಕಲ್ಲ. ಹಾಗೆ ನಾನು ಸ್ವಲ್ಪದಾಗಿ ನಾನು ನಿಮಗೆ ತೋರಿಸ್ತಾ ಬರ್ತಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಪೂರ್ತಿ ವಿಡಿಯೋವನ್ನು ಎಲ್ಲವನ್ನು ಕೂಡ ಪೂರ್ತಿ ವಿಡಿಯೋ ಹಾಕಿಕೊಳ್ತೇನೆ ರೆಸಿಪಿಗಳದ್ದು. ಇಲ್ಲಿ ನಮ್ಮ ತೊಜಂಕ್ ಪಲ್ಯ ಕೂಡ ರೆಡಿ ಆಯಿತು. ಇಲ್ಲಿ ನಮ್ಮ ಚೇಟ್ಲ ಕೂಡ ಬೆಂದಾಗಿದೆ. ನಾವು ಗ್ರೈಂಡ್ ಮಾಡಿ ತಂದ ಮಸಾಲೆನ ಹಾಕಿ ಕುದಿ ಬಂದ ನಂತರ ಒಂದು ಒಗ್ಗರಣೆ ಕೊಟ್ಟರೆ ಇದು ಕೂಡ ರೆಡಿ ಆಯಿತು ನೋಡಿ. ನಂತರ ಇಲ್ಲಿ ನಾನು ನೋಡಿ, ಇದು ಪೇರಳೆ ಹಣ್ಣಿನ ಚಿಗುರು, ನಂತರ ನೇರಳೆ ಹಣ್ಣು ಮತ್ತು ಕೇಪುಳ, ಕುಂಟಲ, ನಂತರ ಪುನರ್ಪುಳಿಯ ಎಲ್ಲ ಚಿಗುರುಗಳನ್ನು ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ಕುದಿಲಿ ಅದು. ಆ ಹೊತ್ತಲ್ಲೇ ನಾವಿಲ್ಲಿ ಉಪ್ಪು ಸೋಳೆಯನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ, ಸ್ವಲ್ಪ ಅರಶಿನ ಹಾಕಿ. ನಂತರ ನೋಡಿ, ಇದಕ್ಕೆ ಒಂದು ಸಾಸಿವೆ, ಬೆಳ್ಳುಳ್ಳಿ, ಇದು ಕರಿಬೇವು, ಒಣಮೆಣಸನ್ನೆಲ್ಲ ಹಾಕಿ ಒಂದು ಅರ್ಧ ನೀರುಳ್ಳಿಯನ್ನು ಸರಿಯಾಗಿ ಫ್ರೈ ಮಾಡಿ ಮಸಾಲೆಯನ್ನು ಇದರಲ್ಲಿ ಸರಿಯಾಗಿ ಫ್ರೈ ಮಾಡಬೇಕು. ನಂತರ ಬೆಂದ ಉಪ್ಪು ಸೋಳೆಯನ್ನು ಇದಕ್ಕೆ ಸೇರಿಸಿದ್ದು ಉಪ್ಪು ಸೋಳೆಯ ಪದಾರ್ಥ ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ನಾನು ಹಲಸಿನಕಾಯಿಯನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ ಅರಶಿನ ಮತ್ತು ಉಪ್ಪು ಹಾಕಿ. ಇದಕ್ಕೆ ಕೂಡ ನಾನು ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಹಾಕಿ ಒಂದು 10 ನಿಮಿಷ ಸರಿಯಾಗಿ ಕುದಿಬೇಕಿದ್ದು. ಅದರ ನಂತರ ಒಂದು ಒಗ್ಗರಣೆ ಕೊಟ್ಟರೆ ಇದು ಕೂಡ ರೆಡಿ ಆಯಿತು. ಇಲ್ಲಿ ನಮ್ಮ ಸೊಪ್ಪು ಕೂಡ ಸ್ವಲ್ಪ ಬಾಡಿದೆ. ಇದನ್ನು ಕೂಡ ಒಂದು 5 ಮೆಣಸನ್ನೆಲ್ಲ ತಗೊಂಡು ಸ್ವಲ್ಪ ತೆಂಗಿನಕಾಯಿ ತಗೊಂಡು ಇದಕ್ಕೆ ಹಾಕಿ ರುಬ್ಬಿದ್ರೆ ಚಟ್ನಿ ಕೂಡ ರೆಡಿ ಆಯಿತು ನಮ್ಮದು. ನಂತರ ನೋಡಿ, ಇಲ್ಲಿ ನಾನು ಎಲ್ಲವನ್ನು ಕೂಡ ಈಗಿನ ಇದರಲ್ಲಿ ದಿನಗಳಲ್ಲಿ ಕಲ್ಲಲ್ಲಿ ಕಡಿಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗಾಗಿ ಇದು 3 ರೆಸಿಪಿಗೆ ನಾನು ಕಲ್ಲಲ್ಲಿಯೇ ಮಾಡ್ತಿದ್ದೇನೆ. ತುಂಬ ರುಚಿಯಾಗಿ ಕೂಡ ಬರ್ತದೆ, ಹಾಗೆ ಸಾಂಪ್ರದಾಯಿಕವಾಗಿ ಕೂಡ ಇರ್ತದೆ. ಇಲ್ಲಿ ನಾನು ಮಾವಿನ ಹಣ್ಣನ್ನು ನೀರಲ್ಲಿ ಹಾಕಿದ್ದು, ಮಾವಿನಕಾಯಿ ನೀರಲ್ಲಿ ಹಾಕಿದ್ದು, ಹಾಗೆ ಪೆಜಕಾಯಿ ಅಂತ ಹೇಳ್ತಾರೆ, ಹಾಗೆ ಹಲಸಿನ ಹಣ್ಣಿನ ರಚ್ಚೆ ಅದು ಕೂಡ ನಾನು 3ಕ್ಕೆ ಕೂಡ ಒಂದೇ ಇದರಲ್ಲಿ ಕಡಿತಿದ್ದೇನೆ. ಮಸಾಲೆ ಒಂದೇ ತೆಗೆದದ್ದು ನಾನು, ಪದೇ ಕಡಿಲಿಕ್ಕೆ ಆಗೋದಿಲ್ಲ, ಟೈಮ್ ಕೂಡ ಇರೋದಿಲ್ಲಲ್ಲ. ಹಾಗಾಗಿ ನೋಡಿ, ಮತ್ತು ಯಾವ ನಮಗೆ ಇದಕ್ಕೆ ಬೇಕೋ ಅದಕ್ಕೆ ಕಡಿದುಕೊಳ್ಬೋದು, ಗಟ್ಟಿಯಾಗಿ ಕಡಿದುಕೊಳ್ಬೋದು. ಮತ್ತು ಕಲ್ಲಲ್ಲಿ ಕಡಿದ್ರೆ ರುಚಿ ಕೂಡ ಜಾಸ್ತಿ, ಹಾಗೆ ಹಿಂದಿನ ನೆನಪು ಕೂಡ ನಮಗೆ ಬರ್ತದೆ, ಸಾಂಪ್ರದಾಯಿಕವಾಗಿ ಮಾಡಿರುವುದು ನೋಡಿ. ಈಗ ನಾನೆಲ್ಲ ತೆಗೆದಿಟ್ಟಿದ್ದೇನೆ. ಇದಕ್ಕೆ ಈ ಮಸಾಲೆಯನ್ನು ಹಾಕಿದರೆ ಕಡೆದಿಟ್ಟ ನಮ್ಮದು 3 ಬಗೆಯ ಚಟ್ನಿ ಕೂಡ ರೆಡಿ ಆಯಿತು ನೋಡಿ. ರಚ್ಚೆ, ಹೆಬ್ಬಲಸು ಮತ್ತು ಮಾವಿನಕಾಯಿ. ನಂತರ ನೋಡಿ, ಅಕ್ಕಿ ಪಾಯಸ ಕೂಡ ನಾನು ಮಾಡಿದ್ದೇನೆ. ಈಗ ನನ್ನ ಎಲ್ಲ ರೆಸಿಪಿಗಳು ರೆಡಿ ಆಯಿತು. ಇಲ್ಲಿದು ಚಿಗುರೆಲೆಯ ಚಟ್ನಿ, ಇದು ರಚ್ಚೆಯ ಚಟ್ನಿ,
ಹಾಗೆ ಇದು ಮಾವಿನಕಾಯಿಯ ಚಟ್ನಿ. ನಂತರ ನೋಡಿ ಪೆಜಕಾಯಿ ಚಟ್ನಿ, ಇದು ಪತ್ರೊಡೆ. ಇದೆಲ್ಲ ನನ್ನ ರೆಸಿಪಿಗಳ ನನ್ನ ಚಾನಲಲ್ಲಿ ರೆಸಿಪಿ ಚಾನಲಲ್ಲಿ ಎಲ್ಲ ಉಂಟು. ನಂತರ ರೋಲ್ ಪತ್ರೊಡೆ, ಹಲಸಿನಕಾಯಿಯ ಗಟ್ಟಿ, ಹಾಗೆ ನೋಡಿ ಉಪ್ಪು ಸೊಳೆಯ ಪಲ್ಯ, ಮತ್ತು ತೊಜಂಕ್ ಪಲ್ಯ ಕೂಡ ನೋಡಿ ರೆಡಿಯಾಗಿದೆ. ಹಾಗೆ ಹಲಸಿನಕಾಯಿಯ ಗಸಿ ಇದು ಕೂಡ ರೆಡಿಯಾಗಿದೆ ನೋಡಿ. ಹಾಗೆ ಚೇಟ್ಲದ್ದು ನಮ್ಮದು ಪದಾರ್ಥ ಎಲ್ಲವೂ ಕೂಡ ರೆಡಿಯಾಗಿದೆ ನೋಡಿ. ಇಷ್ಟು ಬಗೆ ಮಾಡಿದ್ದೇನೆ. ಇನ್ನೂ ಕೂಡ ಹಲವಾರು ಬಗೆಗಳನ್ನು ಮಾಡ್ಬೋದು. ನನಗೆ ಸಾಧ್ಯವಾದಷ್ಟು ನಾನು ಮಾಡಿ ನಿಮಗೆ ತೋರಿಸಿದ್ದೇನೆ ಅಷ್ಟೇ. ನೋಡಿ ಈಗ ಎಲ್ಲವನ್ನು ಕೂಡ ನೋಡಿಕೊಂಡು ಬನ್ನಿ ಯಾವ ರೀತಿಯಾಗಿ ಮಾಡಿದ್ದೇನೆ ಅಂತ. ಒಂದೊಂದನ್ನಾಗಿ ನಿಮಗೆ ತೋರಿಸ್ತಾ ಬರ್ತಿದ್ದೇನೆ ನೋಡಿ. ಹೀಗೆ ಆಷಾಢ ತಿಂಗಳಂದರೆ ಹಿಂದಿನ ಕಾಲದಲ್ಲಿ ಆಟಿ ತಿಂಗಳಂತ ಹೇಳಿದ್ರು ಇಲ್ಲಿ ತುಳುನಾಡಿನಲ್ಲಿ. ತುಂಬ ಕಷ್ಟದ ಟೈಮ್. ಆಗ ಆ ಸಮಯದಲ್ಲಿ ಅಂದರೆ ಜಾಸ್ತಿ ಕೆಲಸ ಇರುವುದಿಲ್ಲ, ಏನಿರುವುದಿಲ್ಲ. ನಮ್ಮ ಹಿಂದಿನ ಪೂರ್ವಿಕರು ಈ ಎಲ್ಲ ರೆಸಿಪಿಗಳನ್ನೆಲ್ಲ ಮಾಡಿ ತಿಂತಿದ್ರು. ಮತ್ತು ಇದು ಪ್ರಕೃತಿಯಲ್ಲೇ ಮಳೆಗಾಲದಲ್ಲಿ ಸಿಗುವ ಎಲ್ಲ ಸೊಪ್ಪು ಮತ್ತು ಹಣ್ಣುಗಳಾಗಿರ್ತದೆ ನೋಡಿ. ತರಕಾರಿ ಕೂಡ ಎಲ್ಲವೂ ಕೂಡ ನಮಗೆ ಪ್ರಾಕೃತಿಕವಾಗಿ ಸಿಗುವಂಥದ್ದು. ಇದನ್ನೇ ನಮಗೆ ನಾವು ಮಾಡಿ ತಿಂತಿದ್ದದ್ದು. ತುಂಬ ಆರೋಗ್ಯಕರವಾಗಿ ಕೂಡ ಇಡ್ತಿದ್ರು ಹೀಗೆ ತಿನ್ನುವಾಗ ನೋಡಿ. ಇದನ್ನು ನಾನು ಒಂದು ಸಣ್ಣ ರೀತಿಯಲ್ಲಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ ಅಷ್ಟೇ, ಬೇರೇನಿಲ್ಲ. ನೀವು ಎಲ್ಲವನ್ನು ಕರೆಕ್ಟಾಗಿ ತೋರಿಸುವುದಾದರೆ ತುಂಬಾ ಟೈಮ್ ಬೇಕಾಗ್ತದೆ. ನಾನು ಒಂದು ಸಣ್ಣ ರೀತಿಯಲ್ಲಿ ತೋರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಪೂರ್ತಿಯಾಗಿ ನಾನು ಒಂದೊಂದನ್ನಾಗಿ ನನ್ನ ರೆಸಿಪಿ ಚಾನಲಲ್ಲಿ ಹಾಕಿಕೊಂಡು ಬರ್ತೇನೆ. ಹಾಗಿದ್ರೆ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಕೂಡ ಶುಭ ದಿನ.